ಮೈಸೂರಿನ ಹಿಂದೂ ದೇವಸ್ಥಾನವನ್ನ ಕೆಡವಿರುವ ಹಿನ್ನೆಲೆಯಲ್ಲಿ ತೀವ್ರ ವಾಗ್ದಾಳಿಯನ್ನು ನಡೆಸಿರುವಂತಹ ಕೇಮಾರು ಸಾಂದೀಪನಿ ಮಠದ ಶ್ರೀ ವಿಠ್ಠಲದಾಸ ಸ್ವಾಮೀಜಿ ಅವರು ದೇಗುಲಗಳನ್ನು ಕೆಡವಿರುವುದು ಸರಿಯಲ್ಲ, ಇದು ಭಾರಿ ದುರಂತದ ವಿಚಾರ ಎಂದು ಹೇಳಿದ್ದಾರೆ. ಅಂದು ನಮ್ಮ ಹಿರಿಯರು ದೇವಾಲಯವನ್ನ ಕಟ್ಟಿರುವುದು ಎಲ್ಲಿ ಸಾನ್ನಿಧ್ಯವಿದೆ, ಎಲ್ಲಿ ಜಾಗೃತವಾದ ದೈವಿ ಶಕ್ತಿ ಇದೆಯೋ ಎಂದು ನೋಡಿಕೊಂಡು ದೇವಾಲಯವನ್ನ ನಿರ್ಮಿಸಿದ್ರು. ಆದರೆ ಎಲ್ಲೋ ಪಾಕಿಸ್ತಾನದಲ್ಲಿ ದೇವಸ್ಥಾನವನ್ನ ಪುಡಿ ಮಾಡುವ ದೃಶ್ಯ ಕಾಣ್ತಾ ಇದ್ದೆವು. ಆದರೆ ಇಂದು ನಮ್ಮ ಭಾರತದಲ್ಲಿ, ಅದರಲ್ಲೂ ಕರ್ನಾಟಕದಲ್ಲಿ ಇಂತಹ ಘಟನೆ ನಡೆದಿರುವುದು ನಿಜಕ್ಕೂ ವಿಷಾದಕರವಾದ ಸಂಗತಿ ಎಂದರು. 700-800 ವರ್ಷದ ಪುರಾತನ ದೇಗುಲಗಳನ್ನು ಕೆಡವುವ ಕೆಲಸ ಮತ್ತೆ ಪುನರಾವರ್ತನೆ ಆಗಬಾರದು ಎಂದ ಕೇಮಾರು ಶ್ರೀಗಳು ರಾಜ್ಯ ಸರ್ಕಾರದ ನಡೆಯನ್ನ ಖಂಡಿಸಿದ್ದಾರೆ. ಎಲ್ಲರೂ ಈ ಕೃತ್ಯದ ವಿರುದ್ಧ ಸಿಡಿದೇಳಬೇಕು, ಇನ್ನು ಮುಂದೆ ಇಂತಹ ಘಟನೆ ನಡೆಯಬಾರದು ಎಂದರು. ಭಾರಿ ದುರಂತದ ವಿಷಯ. ನಮ್ಮ ಹಿರಿಯರೆಲ್ಲ ದೇವಾಲಯಗಳನ್ನು ಮಾಡ್ತಾ ಇದ್ರು. ನಮ್ಮ ದೇವಾಲಯಗಳನ್ನೆಲ್ಲ ಈಗ ಡಾಕ್ಯುಮೆಂಟ್ ಇಲ್ಲ, ಖಾತೆಗಳಿಲ್ಲ, RTC ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಹಿರಿಯರು ದೇವಾಲಯಗಳನ್ನು ಖಾತೆ ನೋಡಿ ಅದನ್ನೆಲ್ಲ ಅಪಾಯಿಂಟ್ಮೆಂಟ್ ಥರ ಮಾಡಿದ್ದಲ್ಲ. ಎಲ್ಲಿ ಸಾನ್ನಿಧ್ಯ ಇದೆ, ಎಲ್ಲಿ ಒಂದು ಪಾಸಿಟಿವ್ ವೈಬ್ರೇಷನ್ ಇದೆ, ಎಲ್ಲಿ ಒಂದು ಜಾಗೃತವಾದ ಸ್ಥಳ ಇದೆ, ಅಲ್ಲಿ ಮಾಡ್ತಾಯಿದ್ರು. ಅವರಿಗೆ ಅಲ್ಲಿ ಆವಾಗ RTC ಅಥವಾ ಖಾತೆ ಮುಖ್ಯ ಆಗಲಿಲ್ಲ, ಅವರಿಗೆ ಶಕ್ತಿ ಮತ್ತು ಸಾನ್ನಿಧ್ಯ ಮುಖ್ಯ ಆಗ್ತಾಯಿತ್ತು. ಇವತ್ತು ನಾವು ಎಲ್ಲೋ ಒಂದು ತಾಲಿಬಾನ್ ಪಾಕಿಸ್ತಾನದಲ್ಲಿ ಅಥವಾ ಬೇರೆ ಯಾವುದೋ ದೇಶಗಳಲ್ಲಿ ನಾವು ದೇವಸ್ಥಾನ ಬೀಳುವುದನ್ನು ನಾವು TVಯ ಮೂಲಕವೋ ಅಥವಾ ದೃಶ್ಯ ಮಾಧ್ಯಮದ ಮೂಲಕ ನೋಡ್ತಾ ಇದ್ದೇವೆ. ಆದರೆ ದುರಂತ ಇವತ್ತು ನಮ್ಮ ಹಿಂದೂ ರಾಷ್ಟ್ರದಲ್ಲಿ, ಭಾರತ ದೇಶದಲ್ಲಿ, ಅದು ಕರ್ನಾಟಕದಲ್ಲಿ ಆದಂಥದ್ದು ಅತಿ ತೀರ ಖಂಡನೀಯವಾದಂತಹ ಒಂದು ವ್ಯವಸ್ಥೆ. ಇದು ಎಂದಿಗೂ ಸಹಿಸಲಿಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಜಾಗೃತ ಸಮಾಜ ಇದರ ಬಗ್ಗೆ ಪ್ರತಿಭಟಿಸಬೇಕು, ಇದರ ಬಗ್ಗೆ ಎದ್ದೇಳಬೇಕು. ಸರ್ಕಾರ ಕೂಡಲೇ ಇದನ್ನು ನಿಲ್ಲಿಸುವಂತಹ ಪ್ರಯತ್ನ ಮಾಡಬೇಕು. ಇನ್ನು ಮುಂದೆ ಇಂತಹ ಘಟನೆ ಖಂಡಿತ ಎಲ್ಲಿಯೂ ಪುನರಾವರ್ತನೆ ಆಗಬಾರದು ಅಂತೇಳಿ ನಾನು ಎಚ್ಚರಿಸ್ತಾ ಇದ್ದೇನೆ.